ಉಡುಪಿಯಲ್ಲಿ ಬಿಜೆಪಿಯ ಘಟನಾಯಕರ ಸಮಾವೇಶ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ರಘುಪತಿ ಭಟ್ ಮತ್ತು ಈಶ್ವರಪ್ಪ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ನಮ್ಮ ಅಭ್ಯರ್ಥಿ ವಿರುದ್ಧ ಬಿಟ್ಟೋದ ಆಯನೂರು ಇದ್ದ ಜಾಗದಲ್ಲಿ ಇದೀಗ ಬೇರೆಯವರನ್ನ ನಾವು ನೇಮಿಸಿದ್ದೀವಿ, ಆದರೆ ಇದಕ್ಕೆ ರಘುಪತಿ ಭಟ್ ಅವರ ವಿರುದ್ಧನೇ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಮಹಾಭಾರತದ ಅರ್ಜುನ ಸ್ಥಿತಿ ಎದುರಾಗಿದೆ. ಎದುರು ನಿಂತ ದೊಡ್ಡಪ್ಪ ಚಿಕ್ಕಪ್ಪ ವಿರುದ್ಧ ಯುದ್ಧ ಮಾಡಬೇಕಾಗಿದೆ. ಗುರುಗಳು ತಾತ ಅಣ್ಣ ತಮ್ಮ ಎದುರು ನಿಂತಿದ್ದಾರೆ. ಹೇಗೆ ಬಾಣ ಹೂಡಲಿ ಎಂದು ಆಲೋಚಿಸಬೇಡಿ, ಯುದ್ಧದಲ್ಲಿ ನಮ್ಮ ನಿಲುವು ತಗೋಬೇಕು, ಎದುರಾಳಿಯನ್ನು ಉಳಿಯಲು ಬಿಡಬೇಡಿ ಎಂದು ಸಂತೋಷ್ ಪರೋಕ್ಷವಾಗಿ ಹೇಳಿದ್ದಾರೆ. ಬಿಜೆಪಿಯ 3 ರಾಷ್ಟ್ರೀಯ ಅಧ್ಯಕ್ಷರು ಬಂಡಾಯ ಎದ್ರು. ದೇಶದಲ್ಲಿ ಬಿಜೆಪಿ ಶಕ್ತಿಯುತವಾಗುತ್ತಿದೆ, ಅಧಿಕಾರದಲ್ಲಿ ಏನು ಅಯಸ್ಕಾಂತ ಇದೆಯಾ ಅಂತ ಮ್ಯಾಗ್ನೆಟ್ ಏನಿದೆ ಎಂದು ಪ್ರಶ್ನೆ ಮಾಡಿದರು. ಇಡೀ ದೇಶದ ಅನೇಕ ರಾಜ್ಯಗಳಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಶಿಕ್ಷಣ ವ್ಯವಸ್ಥೆ ಮುಂದುವರಿತಾ ಇರಬೇಕಾದ್ರೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಟ್ರಾ ಎಡಪಂಥೀಯ ಸರ್ಕಾರದ ಆಶ್ರಯದಲ್ಲಿ ಇವತ್ತು LEP ಕೂಡ ಇಲ್ಲ. ಹೋಗ್ಲಿ SCP ಏನಾದರೂ ಬರಲಿ ಅಂದಾಗ ಏನಾದರೂ ಸಿಗಲಿ ಅಂತ ಕೇಳಿದ್ರೆ ಇವತ್ತು SCP ಕೂಡ ಇಲ್ಲ. ಎರಡೂ ಇಲ್ಲ. ಶಿಕ್ಷಕರ ಕ್ಷೇತ್ರದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಚರ್ಚೆ ವಿಷಯ ಯಾಕೆ ಬರಬೇಕು ಅಂದ್ರೆ ಇಬ್ರು ವ್ಯಕ್ತಿಗಳ ಮಧ್ಯದಲ್ಲಿ ಹೋರಾಟ ಅಲ್ಲ, ಎರಡು ಪಕ್ಷಗಳ ಮಧ್ಯದಲ್ಲಿ ಹೋರಾಟ ಅಲ್ಲ. ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ದೇಶ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಸಾಮಾನ್ಯ ಜನರ ಹಿತ ಇರ್ಬೋದು, ಯಾವುದು ಕೂಡ ಅವ್ರಿಗೆ ಪ್ರಮುಖನೇ. ಒಂದು ಕಡೆಯಿಂದ ಅತ್ಯಂತ ಕಟುವಾಗಿರ್ತಕ್ಕಂಥ ಭ್ರಷ್ಟಾಚಾರ, ಇನ್ನೊಂದು ಕಡೆಯಿಂದ ಸಂಪೂರ್ಣ ಎಡಪಂಥೀಯ ವಿಚಾರಧಾರಿಯವರು ಸರ್ಕಾರದ ಮೇಲೆ ಮಾಡ್ತಾ ಇರ್ತಕ್ಕಂಥ ಇವತ್ತು ನಿಯಂತ್ರಣ ಅಂತ. ಇನ್ನು ಮೂರನೇ ಕಡೆಯಿಂದ ಅವರಿಬ್ಬರ ಮಧ್ಯದಲ್ಲೇ ಇರ್ತಕ್ಕಂಥ ತಾಳ್ಮೆ ಕೊರತೆ. ಒಬ್ಬರಿಗೆ ತನ್ನ ಸ್ಥಾನ ಉಳಿದುಕೊಳ್ತಕ್ಕಂಥ ಸಮಸ್ಯೆ ಆಗಿದ್ರೆ ಇನ್ನೊಬ್ಬರಿಗೆ ಹೇಗಾದ್ರೂ ಮಾಡಿ ಇನ್ನೊಂದು ಸ್ವಲ್ಪ ದಿನದೊಳಗೆ ಆ ಜಾಗದಲ್ಲಿ ಬಂದು ಕುತ್ಕೊಳ್ಬೇಕು ಅಂತಕ್ಕಂಥ ಇನ್ನೊಬ್ಬರ ಪರಿಸ್ಥಿತಿ. ಇಬ್ಬರ ಕನಸಿಗೂ ಕೂಡ ಜೂನ್ 4ನೇ ತಾರೀಕು ಎಳ್ಳು ನೀರು ಬಿಡೋರಿದ್ದಾರೆ ರಾಜ್ಯದ ಮತದಾರ. ಇಬ್ಬರು ಕನಸುಗಳಿಗೂ ಕೂಡ 4ನೇ ತಾರೀಕು ಎಳ್ಳು ನೀರು ಬಿಡ್ತಾರೆ. ಆದ್ರೆ ಅಲ್ಲಿವರೆಗಂತೂ ಅವ್ರ ಕನಸುಗಳನ್ನ ಇಟ್ಕೊಂಡೇ ನಡೀತಾ ಇದೆ. ಉಡುಪಿಯ ಪ್ರಕರಣದಿಂದ ಹಿಡಿದ ನಿನ್ನೆ ನಡೆದಿರ್ತಕ್ಕಂಥ ವಾಲ್ಮೀಕಿ ನಿಗಮದ ಪ್ರಕರಣದವರೆಗೆ ಈ ಸರ್ಕಾರ ಯಾವ ನೆಲೆಯಲ್ಲಿ ಮುಖ ಎತ್ಕೊಂಡು ಸಾರ್ವಜನಿಕವಾಗಿ ಓಡಾಡ್ತಾರೆ ಅಂತ ಕೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ ಯಾವ ನೆಲೆಯಲ್ಲಿ ಇವತ್ತು ಎತ್ಕೊಂಡು ಓಡಾಡ್ತಾರೆ.